ಬಲೂಚಿಸ್ತಾನ ಪ್ರತ್ಯೇಕತಾವಾದಿ ಉಗ್ರರು ಕ್ವೆಟಾದಲ್ಲಿ ಭಾರೀ ಸ್ಫೋಟವೊಂದನ್ನು ನಡೆಸಿದ್ದು, ಕಡಿಮೆ ಎಂದರೆ 8 ಮಂದಿ ಅದಕ್ಕೆ ಬಲಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಪಾಕಿಸ್ತಾನದ ಬಲೂಚಿಸ್ತಾನದ ಅತಿ ದೊಡ್ಡ ಪಟ್ಟಣ ಮತ್ತು ಜಿಲ್ಲಾ ಕೇಂದ್ರವಾದ ಕ್ವೆಟಾದಲ್ಲಿ ಪ್ರತ್ಯೇಕವಾದಿಗಳು ಬಾಂಬ್ ಸಿಡಿಸಿದ್ದಾರೆ. ಕ್ವೆಟಾದ ಜರ್ಗುನ್ ರಸ್ತೆಯ ಗಡಿನಾಡು ಪೊಲೀಸರು ಕೇಂದ್ರ ನೆಲೆಯ ಬಳಿಯಲ್ಲಿ ಈ ಸ್ಫೋಟ ನಡೆಸಲಾಗಿದೆ. ಸ್ಫೋಟ ಎಷ್ಟು ಪ್ರಬಲವಾಗಿತ್ತೆಂದರೆ ಹತ್ತಿರದ ಮನೆ ಮತ್ತು ಕಟ್ಟಡಗಳ ಕಿಟಕಿ ಬಾಗಿಲುಗಳೆಲ್ಲ ಹುಡಿಪುಡಿಯಾಗಿದೆ. ಸ್ಫೋಟದ ಬೆನ್ನಿಗೆ ಗನ್ನುಗುಂಡುಗಳು ಕಳಿಸಿವೆ. ಅದು ಯಾರ ಕೋವಿಯಿಂದ ಎಂದು ಗೊತ್ತಾಗದೆ ಜನರು ಭೀತಿಯ ಜೊತೆಗೆ ಕಂಗಲಾಗಿದ್ದಾರೆ. ಪ್ರಬಲ ಸ್ಫೋಟದ ಸಿಸಿಟಿವಿ ದೃಶ್ಯವು ಕೂಡಲೇ ಜಾಲತಾಣಗಳಲ್ಲಿ ಕಾಣಿಸಿಕೊಂಡಿದೆ. ನಗರ ಮತ್ತು ಆಸ್ಪತ್ರೆಗಳಿಗೆ ತುರ್ತು ಪರಿಸ್ಥಿತಿ ಘೋಷಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಅದರರ್ಥ ಸಾಕಷ್ಟು ಮಂದಿ ಗಾಯಾಳುಗಳಾಗಿರುವುದು ಸ್ಪಷ್ಟ ಎಂದು ತಿಳಿದುಬಂದಿದೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು ಎಂದು ಹೇಳಲಾಗಿದೆ. ಉಡುಗೆ ಸಾಂಪ್ರದಾಯಿಕವಾಗಿರಲಿ ಆಧುನಿಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಮನ ಸೆಳೆಯುವ ಏಕೈಕ ಉಡುಗೆ ಅಂದ್ರೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲಿ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ NH 66 ಮುಲ್ಕಿ.